ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋದೇನೆಂದರೆ ವಾಟ್ಸಪ್ಗೆ ಹೊಸ ಅಪ್ಡೇಟ್ ಬಂದಿದೆ. ಹೊಸ ಅಪ್ಡೇಟಲ್ಲಿ ಎಚ್ ಡಿ ಫೋಟೋನ ಸೆಂಡ್ ಮಾಡ್ಬೋದು ಮತ್ತು ವಿಡಿಯೋ ಮೆಸೇಜ್ ಮಾಡ್ಬೋದು. ಎಚ್ ಡಿ ಫೋಟೋ ಸೆಂಡ್ ಮಾಡೋದು ಮತ್ತು ವಿಡಿಯೋ ಮೆಸೇಜ್ ಮಾಡೋದು ಎರಡು ಫೀಚರ್ ನೀವು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫಸ್ಟು ವಾಟ್ಸಪ್ನ ಪ್ಲೇಸ್ಟೋರಿಂದ ಒಂದ್ಸಲಿ ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕು. ನೀವು ಯಾರಿಗೆ ಎಚ್ ಡಿ ಫೋಟೋನ ಸೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವ್ರ ಚಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಫೋಟೋ ಎಚ್ ಡಿಲಿ ಇದ್ದರೆ ಮಾತ್ರ ಇಲ್ಲಿ ಎಚ್ ಡಿ ಅನ್ನೋ ಆಪ್ಷನ್ ತೋರಿಸುತ್ತೆ, ಇಲ್ಲಾಂದರೆ ಎಚ್ ಡಿಲಿ ಸೆಂಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಲ್ಲಿ ಆ ಎಚ್ ಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮತ್ತು ಎಚ್ ಡಿ ಕ್ವಾಲಿಟಿ ಅಂತ. ಇಲ್ಲಿ ಎಚ್ ಡಿ ಕ್ವಾಲಿಟಿನ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮಾಡಿದ್ರೆ ಆ ಇಮೇಜು ಎಚ್ ಡಿಲಿ ಸೆಂಡ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆ ಫೋಟೋನ ಸೆಂಡ್ ಮಾಡಾದ್ಮೇಲೆ ಇಲ್ಲಿ ಎಚ್ ಡಿ ಅನ್ನೋ ಆಪ್ಷನ್ ತೋರಿಸುತ್ತೆ. ನೆಕ್ಸ್ಟು ವಿಡಿಯೋ ಮೆಸೇಜ್ ಅನ್ನೋ ಫೀಚರ್ನ ಹೇಗೆ ಯೂಸ್ ಮಾಡೋದು ಅಂದರೆ ಇಲ್ಲಿ ಮೈಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ವಿಡಿಯೋ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಈ ರೀತಿ ವಿಡಿಯೋ ಮೆಸೇಜ್ನ ನಾವು ಮಾಡ್ಬೋದು. ಬ್ಯಾಕು ಮತ್ತು ಫ್ರಂಟು ಎರಡು ವಿಡಿಯೋನ ಮಾಡ್ಬೋದು. ನೆಕ್ಸ್ಟು ವಿಡಿಯೋ ಮಾಡಾದ್ಮೇಲೆ ಈ ರೀತಿ ಸೆಂಡ್ ಮಾಡ್ಬೋದು. ಸೆಂಡ್ ಮಾಡಿದ್ರೆ ಆ ವಿಡಿಯೋ ಮೆಸೇಜು ಸೆಂಡ್ ಆಗುತ್ತೆ. ರೌಂಡ್ ಸರ್ಕಲ್ನಲ್ಲಿ 60 ಸೆಕೆಂಡ್ಸ್ವರೆಗೂ ಮಾತ್ರ ಈ ರೀತಿ ವಿಡಿಯೋ ಮೆಸೇಜ್ನ ಸೆಂಡ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ಅಮೌಂಟ್ ಕಟ್ಟಬೇಕಾಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.